ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು. ಇದಾದ ಮೇಲೆ ಪೊಲೀಸ್ನವರು ಏಕಾಏಕಿ ಅವರೇ ಪ್ರಚೋದನೆಗೆ ಒಳಗಾದವರಂತೆ ಸುಮಾರು SDPIನ 35 ಸದಸ್ಯರು, 35 ಸದಸ್ಯರ ಪೈಕಿ ಈ ಕಾರ್ಯಕ್ರಮಕ್ಕೆ ಯಾರು ಅತಿಥಿಗಳಾಗಿ ಹೊರಗಡೆಯಿಂದ ಆಗಮಿಸಿದ್ರು, ಅಂದ್ರೆ ಅವರು ಯಾರು SDPIನ ಸಾಮಾನ್ಯ ಕಾರ್ಯಕರ್ತರಲ್ಲದೆ ಕಾರ್ಯಕ್ರಮಕ್ಕೆ ಹೊರಗಿನಿಂದ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಖಂಡಿಸುತ್ತಿದ್ದಂಥದ್ದು ಅವರು ಕೂಡ, ಅದರಲ್ಲಿ ಕೆಲವರು ಸ್ಥಳಕ್ಕೆ ಬಾರದೇ ಇದ್ದವರು ಕೂಡ ಅತಿಥಿ ಲಿಸ್ಟ್ನಲ್ಲಿ ಅವರ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಯಾವ ತನಿಖೆಯೂ ನೋಡದೆ ಮತ್ತೆ ತೀರ್ಮಾನಗಳನ್ನು ಕೂಡ ನೋಡದೆ ಸ್ಥಳಕ್ಕೆ, ಪ್ರತಿಭಟನಾ ಸ್ಥಳಕ್ಕೆ ಬಾರದಿರುವವರನ್ನು ಕೂಡ ಈಗ ಈ ಪ್ರಕರಣದಲ್ಲಿ ಸಿಲುಕಿಸಿ ಸುಮಾರು 35 ಜನರ ಮೇಲೆ 107, 109 ಮತ್ತೆ 112 ಸೆಕ್ಷನ್ ಪ್ರಕಾರ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಇದು ಬಹಳ ಸಾಧಾರಣ ಪ್ರಕರಣಗಳನ್ನು ಅಂದ್ಕೊಂಡ್ರು ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಅಂತಂದ್ರೆ, ಈ ಪೊಲೀಸ್ ಇಲಾಖೆ ಬಹುಶಃ ದಲಿತ ಮತ್ತೆ ಮುಸಲ್ಮಾನ ಸಮುದಾಯವನ್ನ ನೀವು ಈ ಸಮಾಜದಲ್ಲಿ 2ನೇ ದರ್ಜೆಯ ನಾಗರಿಕರಾಗಿ ಬದುಕಬೇಕು ಅನ್ನುವಂತಹ ಏರಿಕೆಯನ್ನೇನಾದ್ರು ಏರೋದಕ್ಕೆ ಹೊರಟಿಲ್ಲ. ತಾವೆಲ್ಲರೂ ಕೂಡ ಪತ್ರಕರ್ತರಿಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ರಾಜ್ಯದಾದ್ಯಂತ ಈ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಬಂದಾಗ ಸುಮಾರು 4 ಜನ ಕೇಂದ್ರ ಮಂತ್ರಿಗಳು 800 ಕಿಲೋಮೀಟರ್ ತಲಾ 800 ಕಿಲೋಮೀಟರ್ಗಳು ವ್ಯಾಪ್ತಿಯಲ್ಲಿ ಅವರು ಒಂದು ಮಾರ್ಚ್ ಅನ್ನು ಇಟ್ಕೊಂಡು, ಪಕ್ಷ ಸಂಘಟನೆಯನ್ನು ಇಟ್ಕೊಂಡು ಸಾವಿರಾರು ಜನಸಂಖ್ಯೆಯ ನಾಗರಿಕರನ್ನ ಮತ್ತು ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮೆರದಾಟಗಳನ್ನ ಮಾಡ್ತಾ ಇದ್ದಾರೆ. ಮೆರದಾಟ ಅಂತ ಹೇಳಬೇಕು, ಮಾಡ್ತಾ ಇದ್ದಾರೆ. ಹಾಗೆ ಗಣೇಶೋತ್ಸವದ ವಿಚಾರದಲ್ಲಿ DJ ಹಚ್ಚೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತನೋ ಅಥವಾ ಗಣೇಶನ ಕೂರಿಸೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತನೋ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಕೊನೆಗೆ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳನ್ನ ಕೊಲೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೇಳಿಕೆಗಳನ್ನ ನೀಡುವಂತಹ ಘಟನೆಗಳನ್ನ ನೀವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಆ ರೀತಿಯ ಯಾವುದೇ ರೀತಿಯ ಪ್ರಚೋದನೆ ಇಲ್ಲದೆ, ಕಾನೂನು ಭಂಗಕ್ಕೆ ಅವಕಾಶ ಮಾಡದೆ ಈ ರೀತಿ ಶಾಂತಿಯುತವಾಗಿ ಒಂದು ಕೃತ್ಯವನ್ನ, ಅದು ಅತ್ಯಾಚಾರದ ಕೃತ್ಯವನ್ನ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ಪೊಲೀಸ್ ಇಲಾಖೆಯ ಅಧಿಕಾರಿ ಮೇಲೆ ನಡೆದಂತಹ ಬರ್ಬರವಾದಂತಹ ಅತ್ಯಾಚಾರವನ್ನು ಖಂಡಿಸೋದೇ ಅಪರಾಧ ಮಟ್ಟಕ್ಕೆ ಪೊಲೀಸರು ಕಂಡುಕೊಳ್ತಿದ್ದಾರೆ ಅಂತಂದ್ರೆ ಬಹುಶಃ ಇವರು ಪೊಲೀಸ್ ಇಲಾಖೆಗೆ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರಾದ್ರೂ ಅಣತಿ ಮೇರೆಗೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ನಮ್ದಾಗಿದೆ. ಈಗ ಬಹುಶಃ ಪೊಲೀಸ್ನವರಿಗೆ ನಾವು ಹೇಳೋದೇನು ಅಂತಂದ್ರೆ, ನೀವು ದಯಮಾಡಿ ಪೊಲೀಸ್ ಇಲಾಖೆಯ ನಿಯಮಗಳನ್ನ ಸಾರಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ನೀವು ಕೇವಲ ಯಾವುದೋ ಒಂದು ಪಕ್ಷದ ಪರವಾಗಿಯೋ ಅಥವಾ ಇನ್ಯಾವುದೋ ಸಂಘಟನೆಯ ಏಜೆಂಟ್ ಅಂತ ವರ್ತನೆ ಮಾಡೋದು ಬಹುಶಃ ಅದು ಅಕ್ಷಮ್ಯವಾದ ಅಪರಾಧ.